ತಲಪಾಡಿ ಗ್ರಾಮದ ತಚ್ಚಾಣಿ ಮಂಡಕಟ್ಟೆಯಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಅನುದಾನದಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶಾಸಕ ಯುಟಿ ಖಾದರ್ ಅವರು ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಪರಿಸರದಲ್ಲಿ ಸರ್ಕಾರದ ಅನುದಾನದಿಂದ ಕಾಮಗಾರಿಯಾಗುವ ಸಂದರ್ಭದಲ್ಲಿ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವ ಜವಾಬ್ದಾರಿ ಗ್ರಾಮಸ್ಥರದ್ದು. ಕಾಮಗಾರಿ ಸಂಪೂರ್ಣಗೊಂಡ ಬಳಿಕ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ದೂರು ನೀಡಿ ಪ್ರಯೋಜನವಿಲ್ಲ ಎಂದು ಹೇಳಿದರು. ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಚ್ಚಣಿ ಪ್ರದೇಶದಲ್ಲಿ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ 50,000 ಲೀಟರ್ನ ಇವತ್ತು ಹೋರ ಟ್ಯಾಂಕನ್ನು ಕಟ್ಟಲು ನಾವು ಹಿಂದೆ ತೀರ್ಮಾನ ಮಾಡಿದ್ದೆವು. ಈ ಒಂದು ಟ್ಯಾಂಕ್ ಇವತ್ತು ನಿರ್ಮಾಣ ಆಗಬೇಕು. ಇಲ್ಲಿ ಸುಮಾರು 80-85 ಮನೆಗಳು ಬಹುಶಃ ಇವತ್ತು ಇದೆ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಆಗಿಂದಾಗೆ ಆಗ್ತದಂತ ಹೇಳಿಕೊಂಡು ಈ ಪ್ರದೇಶದವರಾದಂಥ ವೈಭವ್ ಅವರು, ನಮ್ಮ ಗೋಪಾಲ್ ತಚ್ಚಣಿ ಅವರು, ಸುರೇಖಾಕ್ ಅವರು, ಲತಾ ಅವರು, ರವಿಯಣ್ಣ ಅವರು, ರಾಜೇಶ್ವರವರು, ಸದಸ್ಯರುಗಳು ಮತ್ತು ನಮ್ಮ ದೇವಿರವರು, ರಾಜೇಶ್ವರಿ ಅವರು, ಎಲ್ಲ ನಮ್ಮ ತಲಪ ಅದಕ್ಕೆ ಅನುಗುಣವಾಗಿ ಈ ಒಂದು 85 ಮನೆಗೆ ಸೀಮಿತವಾಗಿ ಇವತ್ತು ನಾವು 50,000 ಲೀಟರ್ ಹೊರ ಟ್ಯಾಂಕನ್ನು ನಾವು ಇವತ್ತು ನಿರ್ಮಾಣ ಮಾಡಿ, ಈ ಹಿಂದೆ ಬೋರ್ವೆಲ್ನಲ್ಲಿ ನೀರು ಕೊರತೆ ಇದ್ದಾಗ ಬೋರ್ವೆಲ್ ಕೂಡ ಕೊರೆದುಕೊಂಡು ಬೇಕಾಗುವಂಥ ನೀರಿನ ಸೋರ್ಸ್ ಮೂಲಕ ಕೂಡ ನಾವು ತಯಾರು ಮಾಡಿ ಇಟ್ಟಿದ್ದೇವೆ. ಆದಾಗ ಇವತ್ತು ನಾವು ಈ ಒಂದು ಓವರ್ ಟ್ಯಾಂಕಿಗೆ ನಮ್ಮ ಶಂಕುಸ್ಥಾಪನೆ ನಾವು ಇವತ್ತು ಮಾಡ್ತಾಯಿದ್ದೇವೆ. ಎಲ್ಲಿ ಇವತ್ತು ಆಗಬೇಕಂತೇಳಿ ಅದು ಊರವರು ಮತ್ತು ನಮ್ಮ ಪಂಚಾಯತ್ ಕೂತ್ಕೊಂಡು ಬಹುಶಃ ಮುಂದಿನ 13ರೊಳಗೆ ಅದನ್ನು ಅಂತಿಮವಾಗದೆ ತೀರ್ಮಾನ ಮಾಡ್ತಾರೆ. 15ನೇ ತಾರೀಕಿಗೆ ಈ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತು ಹೇಳಿದ್ದೇವೆ. ತಾಲೂಕು ಪಂಚಾಯತ್ ಸದಸ್ಯ ಸಿದ್ದಿ ಕೊಳಂಗೆರೆ, ಸದಸ್ಯೆ ಸುರೇಖಾ ಚಂದ್ರಹಾಸ್, ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ವೈಭವ್ ಶೆಟ್ಟಿ, ಮಾಜಿ ಸದಸ್ಯ ಅಭಿನು ಶೆಟ್ಟಿ, ಇಬ್ರಾಹಿಂ ತಲಪಾಡಿ, ಕಾಂಗ್ರೆಸ್ ತಲಪಾಡಿ ವಲಯಾಧ್ಯಕ್ಷ ಟಿಟಿ ಖಾದರ್, ಯುವ ಕಾಂಗ್ರೆಸ್ ಉಳ್ಳಾಲ ಉಪಾಧ್ಯಕ್ಷ ಗೋಪಾಲ್ ತಚ್ಚಣಿ ಮೊದಲಾದವರು ಉಪಸ್ಥಿತರಿದ್ದರು.